ಪ್ರಸಿದ್ಧ ಚಿನ್ನಾಭರಣಗಳ ಮಳಿಗೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನಲ್ಲಿ ಹಸಿವು ಮುಕ್ತ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ನಗರಸಭೆ ಉಪಾಧ್ಯಕ್ಷೆ ಶ್ರೀಮತಿ ರಂಜನಿ ಹೆಬ್ಬಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇಂದು ಲಕ್ಷಾಂತರ ಜನ ಒಂದು ಹೊತ್ತು ಊಟಕ್ಕಿಲ್ಲದವರು ನಮ್ಮ ದೇಶದಲ್ಲಿ ಇದ್ದಾರೆ. ಇಂಥವರ ಹಸಿವು ನೀಗಿಸುವುದು ಬಹಳ ದೊಡ್ಡ ಪುಣ್ಯದ ಕೆಲಸ. ಅಂತಹ ಸಮಾಜಮುಖಿ ಕಾರ್ಯವನ್ನು ಮಲಬಾರ್ ಗೋಲ್ಡ್ ಮಾಡುತ್ತಿರುವುದು ಮಾದರಿ ಎನಿಸಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸೋಪ್ ಮತ್ತು ಮಾರ್ಜಕದ ಮಾಜಿ ಅಧ್ಯಕ್ಷರಾದ ವೆರೋನಿಕಾ ಕರ್ನೇಲಿಯೋ, ಉಡುಪಿ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ, ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ನಿತ್ಯಾನಂದ ಒಳಕಾಡು, ಸಮಾಜ ಸೇವಕರಾದ ಜಹೀರ್ ಅಹಮದ್ ಬೆಳಪು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮಲಬಾರ್ ಗೋಲ್ಡ್ ಉಡುಪಿ ಶಾಖಾ ಮುಖ್ಯಸ್ಥರಾದ ಹಫೀಜ್ ರೆಹಮಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಮಲಬಾರ್ ಚಾರಿಟೇಬಲ್ ಟ್ರಸ್ಟ್ನ ಸಮಾಜ ಕಾರ್ಯವನ್ನು ವಿವರಿಸಿದರು. ವಿದ್ಯಾ ಸರಸ್ವತಿ ಅವರು ಹಸುವಿನ ಬಗ್ಗೆ ಪೂರಕವಾಗಿ ಮಾತನಾಡಿದರು. ಆಹಾರ ಪೊಟ್ಟಣಗಳನ್ನು ದಾನವಾಗಿ ನೀಡಿದ ದಾನಿಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಶಾಖಾ ವ್ಯವಸ್ಥಾಪಕ ಮುಸ್ತಫಾ, ಗುರುರಾಜ್, ಸಂದೀಪ್ ಸಪಾಲ್ಯ, ಮಾರುಕಟ್ಟೆ ವ್ಯವಸ್ಥಾಪಕ ಸಂಜೀವ್ ಶಿರ್ವಾ ಉಪಸ್ಥಿತರಿದ್ದರು. ಆದರೆ ಮುಖ್ಯವಾಗಿ ನಮ್ಮ ಈ ಹೆಮ್ಮೆಯ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಸಂಸ್ಥೆ ಆ ಲಾಭದ ಅಂಶವನ್ನು ಸಮಾಜಮುಖಿಯಾಗಿರ್ತಕ್ಕಂಥ ಸೇವೆಗೆ ವಿನಿಯೋಗ ಮಾಡಿಕೊಳ್ತಾ ಇರತಕ್ಕಂಥದ್ದು ಬಹಳ ಹೆಮ್ಮೆಯ ಸಂಗತಿ. ಇದು ಸಾಧಾರಣವಾಗಿ ಉಡುಪಿ ನಗರದ ಎರಡನೇ ಪ್ರಜೆಯಾಗಿರುವಂತಹ ಶ್ರೀಮತಿ ರಂಜನಿ ಹೆಬ್ಬಾರ್ ಅವರನ್ನು ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಿರ್ದೇಶಕರು ಕರ್ನಾಟಕ ಸೋಪು ಹಾಗೂ ಮಾರ್ಜನ ಇದರ ಒಂದು ಉಪನಿರ್ದೇಶಕರು ಶ್ರೀಮಾನ್ ರಾಜೇಶ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಪರಿಚಿತರಾದಂತಹ ಉಡುಪಿಯ ಆಪಕ್ಬಂಧು ಅಂತ ಕರೆಯುವ ನಿತ್ಯಾನಂದ ಒಳಕಾಡು ಅವರು, ನಮ್ಮವರೇ ಆದಂತಹ ನಿತ್ಯಾನಂದ ಒಳಕಾಡು ಅವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಗೌರವ. ಬಹುಶಃ ಒಂದು ಮನಮುಟ್ಟುವಂಥ ಕಾರ್ಯಕ್ರಮ. ನನಗೆ ಕರೆದಾಗ, ನಾವು ಇಷ್ಟು ಜನರಿಗೆ ಫೀಡ್ ಮಾಡ್ತೇವೆ ಅಂತ ಹೇಳಿದಾಗ, ಬರಬೇಕು ಅಂತ ಹೇಳಿದಾಗ ನನ್ನ ಹತ್ರ ಬೇರೆ ಮಾತಿರಲಿಲ್ಲ. ಯಾಕಂತ ಹೇಳಿದರೆ ಇದಕ್ಕಿಂತ ಮನಮುಟ್ಟುವ ಕಾರ್ಯಕ್ರಮ ಅಥವಾ ಒಳ್ಳೆಯ ಕಾರ್ಯಕ್ರಮ ಬೇರೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾನು ಯಾವತ್ತೂ ಅನಿಸೋದು, ರಕ್ತದಾನ ಮಾಡೋದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿರುವಂಥ ರಕ್ತವನ್ನು ಕೊಡುವಂಥದ್ದು, ಅದಕ್ಕೊಂದು ಮನಸ್ಸಿರಬೇಕು, ಒಂದು ಧೈರ್ಯ ಇರಬೇಕು. ರಕ್ತದಾನ ಮಾಡುವಂಥದ್ದು ಇಷ್ಟೇ. ಕೆಲವರನ್ನು ಶ್ರೀಮಂತರು ಭಾರತ ಅಥವಾ ಹಸಿಮುಕ್ತ ಜಗತ್ತಿನ ಈ ಕಾರ್ಯಕ್ರಮಕ್ಕೂ ಕೂಡ ತನ್ನ ಕೈ ಜೋಡಿಸಿದ್ದು ಅಭಿನಂದನೀಯ. 2020 ಮೇ 28ರಂದು ಈ ಕಾರ್ಯಕ್ರಮ ಜಗತ್ತಿನಾದ್ಯಂತ ಯುದ್ಧ ಪೀಡಿತ ಪ್ರದೇಶಗಳಲ್ಲಿ ಮತ್ತು ಬರ ಪೀಡಿತ ಪ್ರದೇಶಗಳಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಮತ್ತು ಹೆಂಗಸರನ್ನ ಗಮನದಲ್ಲಿಟ್ಟುಕೊಂಡು ವಿಶ್ವಸಂಸ್ಥೆ ಈ ದಿನವನ್ನಾಗಿ ಘೋಷಣೆ ಮಾಡಿದೆ. ನಮಗೆ ಉಡುಪಿ ಪರಿಸರದವರಿಗೆ ಅಷ್ಟು ಗೊತ್ತಾಗುತ್ತಿಲ್ಲ, ಯಾಕಂದ್ರೆ ಇಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಬಹಳ ಪ್ರಬಲವಾಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ. ಅದೇ ಬಂದ ನಂತರ ಗೊತ್ತಾಯ್ತು ನನಗೆ ಇಷ್ಟೆಲ್ಲ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ ಬಹಳ ಖುಷಿ ಆಯಿತು. ಮಲಬಾರ್ ಸಂಸ್ಥೆ ನನ್ನನ್ನು ಇವತ್ತು ವೇದಿಕೆಗೆ ಕರೆದದಕ್ಕೆ ಇನ್ನಷ್ಟು ಸಂತೋಷ. ಏನು ಕಾನ್ಸೆಪ್ಟನ್ನು ಇವತ್ತು ಇಟ್ಟಿದ್ದೀರಾ, ಈ 3 ವರ್ಷದಲ್ಲಿ ಆ 2 ವರ್ಷ ಈ 250 ಜನರಿಗೆ ದಿನನಿತ್ಯ ಎಲ್ಲಿ ಕೊಡ್ತಾರೆ, ಅದರಲ್ಲಿ ಕೂಡ ನಾನೊಂದು ಪಾಲುಗಾರನಾಗಿದ್ದೆ. ಈ ಹಸಿವು ಮುಕ್ತ ಭಾರತದ ಏನು ಇವತ್ತು ಬೆಳಿಗ್ಗೆ ಮುಂಜಾನೆಗಳಿಗೆ 6 ಗಂಟೆ ಒಳಗೆ ಏನನ್ನು ಟಿಫಿನನ್ನು ಕೊಡ್ತಾರೆ, ಅದನ್ನು ಕೂಡ ನಾನು 2 ವರ್ಷದಿಂದ ನಾನು ಸೇವನೆಯನ್ನು ಮಾಡ್ತಿದ್ದೆ. ಯಾಕಂತಂದರೆ ಈ ರಸ್ತೆಯಲ್ಲಿ ಬಿದ್ದವರನ್ನು ಹೇಳಿದ್ರೆ ಇಮಿಡಿಯೇಟ್ ಅದನ್ನು ತಕ್ಷಣ ಅದನ್ನು ಈ ರೀತಿ ಈಗ ಭಾರಿ ಒಳ್ಳೆಯ ಮನೆಯಲ್ಲಿ ತಿಂದ ಹಾಗೆ ಆಗ್ತದೆ. ಇವತ್ತು ಏನು ಇದು ಕೊಟ್ಟಿದ್ದಾರೆ, ಏನು
ಪಲಾವ್, ನಿನ್ನೆ ದೋಸೆ, ಮೊನ್ನೆ ಉಪ್ಪಿಟ್ಟು, ಅದರ ಹಿಂದೆ ಇಡ್ಲಿ, ಹೀಗೆ ದಿನನಿತ್ಯ ನಾನಾ ರೀತಿಯ ಒಂದು ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಕೂಡ ಅವರು ಕೊಡ್ತಾರೆ. ಅದು ಕೂಡ